ಜನವರಿ 22ರಿಂದ ಫೆಬ್ರವರಿ 3ರವರೆಗೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ, ನಾಗಮಂಡಲ, ಕೋಟಿ ಜಪಯಜ್ಞ, ಚಂಡಿಕಾ ಯಾಗಕ್ಕೆ ಸಿದ್ಧತೆ ನಡೆದಿದೆ. ದಿನವಿಡೀ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ವಿವಿಧ ಸಮಿತಿಗಳನ್ನು ರಚಿಸಲಾಗಿದೆ. ಸೇತುವೆಯವರೆಗೆ ರಥಬೀದಿಯನ್ನ ದೀಪಾಲಂಕಾರದಿಂದ ಶೃಂಗಾರ ಮಾಡಲಾಗಿದೆ. ಅಂಗಡಿ, ವಸತಿ ಗೃಹ, ಹಳೆ ಶಾಲೆ ಕಟ್ಟಡ, ಸರಸ್ವತಿ ಸದನ ತೆರವುಗೊಂಡಿದೆ. ಸುತ್ತುಪೌಳಿಯಲ್ಲಿ ಮರದ ಕೆತ್ತನೆಯ ಕಾಷ್ಠಶಿಲ್ಪ, ದೇವರ ಗರ್ಭಗುಡಿಯ ಮುಂಭಾಗದಲ್ಲಿ ಬೆಳ್ಳಿ ಹೊದಿಕೆಯ ಮಂಟಪ ನಿರ್ಮಿಸಲಾಗಿದೆ. ಬೃಹತ್ ಭೋಜನ ಶಾಲೆ, ಪಾಕಶಾಲೆ ನಿರ್ಮಾಣವಾಗಿದೆ. ವಿವಿಧ ಕಾರ್ಯಕ್ರಮಗಳ ಯಶಸ್ವಿಗಾಗಿ ಸುಮಾರು 8,000 ಸ್ವಯಂ ಸೇವಕರು ಕಾರ್ಯನಿರ್ವಹಿಸಲಿದ್ದಾರೆ. ಶ್ರೀದೇವರಿಗೆ ಚಿನ್ನದ ಲೇಪನದ ಮಂಟಪ, ನದಿಯ ಸೇತುವೆಗೆ ಸ್ಟೀಲ್ ಅಳವಡಿಕೆ, ಹೊಸ ಕೈತೋಟ, ಡಾಮರು ರಸ್ತೆಗೆ ಇಂಟರ್ಲಾಕ್ ಅಳವಡಿಕೆ, ಯಜ್ಞ ಮಂಟಪವು ನಿರ್ಮಾಣವಾಗಿದೆ.